ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಸೆಕೆಂಡ್ ಪಾರ್ಟನ್ನು ನಿಮಗೆ ತೋರಿಸ್ತಿದ್ದೇನೆ. ಇವಾಗ ನಾವು ಚೌಕಿಗೆ ಹೋಗುವ. ನೋಡಿ, ಇಲ್ಲಿ ವೇಷ ಹಾಕಲಿಕ್ಕಿರುವಂತಹ ಕಿರೀಟಗಳನ್ನೆಲ್ಲ ಇಲ್ಲಿಟ್ಟು ಪೂಜೆ ಮಾಡಿದ ಮೇಲೆ ಅವರು ವೇಷವನ್ನು ಧರಿಸ್ತಾರೆ. ನೋಡಿ, ಇಲ್ಲಿ ದೇವರನ್ನು ಇಟ್ಟಿದ್ದಾರೆ, ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಫುಲ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಒಳಗೆ ಕೂಡ ದೇವರಿಡುವ ಸ್ಥಳದಲ್ಲೆಲ್ಲ. ಹೀಗೆ ನೋಡಿ, ಇಲ್ಲಿ ನೋಡಿದರೆ ವೇಷ ಎಲ್ಲ ಹಾಕ್ತಿದ್ದಾರೆ. ನೋಡಿ, ಇಲ್ಲಿ ಯಾವುದೇ ರೀತಿಯ ಮೇಕಪ್ ಮ್ಯಾನ್ಸ್ ಎಲ್ಲ ಇರುವುದಿಲ್ಲ, ಅವರವರಿಗೆ ಅವರೇ ವೇಷ ಹಾಕುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದಾರೆ ಅಂತ ಹೇಳಿ. ಹಾಗಾದರೆ ನಾವೀಗ ಯಕ್ಷಗಾನವನ್ನು ನೋಡುವ, ಬನ್ನಿ. ಪರಮೇಶ್ವರನಿಗೆ ನಾನೇ ಮಗಳಾಗಿ ಜನಿಸಿ ಲೋಕಕಂಟಕನಾಗಿ ಮೆರೆಯುವಂತಹ ದುರ್ಳದಾರನನ್ನು ಮನ್ನಿಸಿ ನಿಮ್ಮೆಲ್ಲರನ್ನು ಪಡೆಯುತ್ತೇನೆ. ಧೈರ್ಯಸ್ಥರಾಗಿರಿ. ಹೊರಬಂದವಳು ನೀನು. ಈ ಕಾರಣಕ್ಕಾಗಿ ಭಗಪ್ರದಶೆಯಿಂದ ಆವಿರ್ಭವಿಸುತ್ತಾ ನಿನಗೆ ಮೂಲ ಭಗವತಿ ನಾವಾದರೂ ಕೂಡ ಈ ವಿಕಾರ ಸ್ವರೂಪವನ್ನು ಹೊಂದಿಕೊಂಡು ದೀರ್ಘಕಾಯವನ್ನು ಪಡೆದುಕೊಂಡ ಕಾರಣದಿಂದ ಮಹಂಕಾಳಿ ಎಂಬ ನಾಮವನ್ನು. ಒಳ್ಳೆಯ ನಾಮ ದೇವರೇ, ಕರೆಯುವರೇ ನಾಮ ಸಿಕ್ಕಿತು, ಮಾಡುವರೇ ಉದ್ಯೋಗ ಬೇಡವೆ? ಕೆಲಸ ಬೇಕು, ಉದ್ಯೋಗ ಭೂಷಣ ಪ್ರಾಯವಾದ ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀನು ಉದ್ಯೋಗಕ್ಕಾಗಿಯೇ ಜನಿಸಿಕೊಂಡವರು. ಹೌದೇ? ಶೋಣಿತಾಪುರದಾರಿಕಾಸುರ ಅನ್ಯಾಯನಾಚಾರವನ್ನು ಮಾಡ್ತಾ ಇದ್ದಾನೆ. ನೇರವಾಗಿ ಹೋಗಿ ವಾದಿಸಿ. ಕಣ್ಣ ಸರಿಯಾಗಿ ಕಾಣುವುದಿಲ್ಲ ತಾಯಿ. ನಡೆದಾಡುವುದಕ್ಕೆ ಕೈ ಕಾಲಲ್ಲಿ ಬಲ ಇಲ್ಲ, ಹಿಂದೆ ಮುಂದೆ ಯಾರು ಇಲ್ಲ. ಹೀಗೆ ಬರ್ತೇನೆ ತಾಯಿ. ಇಲ್ಲ ಅಂತ ಹೇಳಬೇಡಮ್ಮ, ಇಲ್ಲ ಅಂತ ಹೇಳಬೇಡಿ. ನನ್ನಂತಹ ಬದುಕಿಗೆ ದಾನ ಧರ್ಮ ಮಾಡಿದ್ರೆ ಖಂಡಿತವಾಗಿ ಪರಮೇಶ್ವರ ದೇವರು ಒಳ್ಳೆಯದು ಮಾಡ್ತಾರಪ್ಪ. ಅಯ್ಯ, ಅಣ್ಣ, ಅಕ್ಕ, ಭವತಿ ಭಿಕ್ಷಾಂತಿ, ಭವತಿ ಭಿಕ್ಷಾಂತಿ. ಕರುಣೆಯರು ಬರಲಿಕ್ಕ ಭೂಮಿಯಲ್ಲಿ ಹರನಗನ ಗುಳಿಗಾಕಿಯ ಧರ್ಮವ ಬೋಧಿಸುತ್ತಿರರು.
ವಿಡಿಯೋ ಲೆಂತ್ ಆಗೋದ್ರಿಂದ ನಾನಿಲ್ಲಿ ಈ ಪಾರ್ಟನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಪಾರ್ಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಎಲ್ಲರೂ ಹೀಗೇನೆ ಸಪೋರ್ಟ್ ಮಾಡ್ತೀರಿ. ಹಾಗಾದರೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.